ಪಶ್ಚಿಮ ಘಟ್ಟಗಳ ದಟ್ಟಾರಣ್ಯಗಳ ಮಧ್ಯೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ವರಾಹಿ ನದಿ ದಂಡೆಯ ಮೇಲಿದೆ ಈ ಪುರಾತನ ಮೇಲುಸುಂಕ ಉದ್ಭವಶ್ರೀ ದುರ್ಗಾಪರಮೇಶ್ವರಿ ದೇವಾಲಯ. ಕೆಳದಿ ಅರಸರ ಕಾಲದಲ್ಲಿ ದಕ್ಷಿಣ ಕನ್ನಡ ಹಾಗೂ ಶಿವಮೊಗ್ಗದ ಸಂಪರ್ಕ ಕೊಂಡಿಯಾಗಿದ್ದ ಇಲ್ಲಿ ಅಡಿಕೆ, ಭತ್ತ ಮತ್ತು ಕಾಳುಮೆಣಸಿನ ಮೇಲೆ ಸುಂಕ ವಸೂಲಿ ಮಾಡಲಾಗುತ್ತಿತ್ತು. ಆದ್ದರಿಂದಲೇ ಈ ಪ್ರದೇಶಕ್ಕೆ ಮೇಲುಸುಂಕ ಎಂಬ ಹೆಸರು ಬಂದಿದೆ. 600 ವರ್ಷಗಳ ಹಿಂದೆ ಕಾಡಿನಲ್ಲಿ ಮೇಯಲು ಹೋಗುತ್ತಿದ್ದ ಹಸುವೊಂದು ಪೊದೆಯಲ್ಲಿದ್ದ ಕಲ್ಲಿನ ಮೇಲೆ ಪ್ರತಿದಿನ ಹಾಲು ಸುರಿಸುತ್ತಿದ್ದುದನ್ನು ಕಂಡ ರೈತನಿಗೆ ಅಂದು ರಾತ್ರಿ ದೇವಿ ಕನಸಿನಲ್ಲಿ ಬಂದು ತಾನು ಅಲ್ಲಿ ನೆಲೆಸಿರುವುದಾಗಿ ತಿಳಿಸಿದಳು. ಈ ಪುರಾಣದ ಹಿನ್ನೆಲೆಯಲ್ಲಿ ಉದ್ಭವ ಮೂರ್ತಿಯ ಪೂಜೆ ಆರಂಭವಾಗಿ ಈ ಸುಂದರ ದೇವಾಲಯ ನಿರ್ಮಾಣಗೊಂಡಿತು. ಕೆಳದಿ ಅರಸರು ಪೂಜಿಸುತ್ತಿದ್ದ 3 ಪ್ರಮುಖ ದುರ್ಗಾ ಸನ್ನಿಧಿಗಳಲ್ಲಿ ಇದು ಒಂದಾಗಿದ್ದು, ಈ ದೇವಾಲಯವು 3 ಕಡೆ ಅಣೆಕಟ್ಟಿನ ಹಿನ್ನೀರಿನಿಂದ ಆವೃತವಾಗಿರುವುದು ಇದರ ವಿಶೇಷತೆ. ಮೇಲುಸುಂಕ ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದ ಮೂಲಸ್ಥಳದಲ್ಲಿ ಅಭಿಷೇಕ ಮಾಡಿದರೆ ಅದು ಕೆಳಗಿನ ಬಂಡೆಯ ಮೂಲಕ ಪಸರಿಸುವ ಪವಾಡ ಸದೃಶ ನಂಬಿಕೆ ಇಂದಿಗೂ ಭಕ್ತರಲ್ಲಿದೆ.